ಖರ್ಗೆಯವರು ಹೇಳಿದ ತಕ್ಷಣ ಕುಂಭಮೇಳಕ್ಕೆ ಹೋಗುವವರನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಕುಂಭಮೇಳಕ್ಕೆ ಹೋಗುವವರು ಮುಕ್ತವಾಗಿದ್ದಾರೆ, ಎಲ್ಲರೂ ಹೋಗುತ್ತಿದ್ದಾರೆ. ಇದರಲ್ಲಿ ಏನೂ ಗೊಂದಲ ಆಗಲ್ಲ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರು ಹೇಳಿದರು. ಕುಂಭಮೇಳ ಕುರಿತು ಖರ್ಗೆ ಹೇಳಿಕೆ ಹಾಗೂ ಡಿಕೆಶಿ ಬಾಕಿ ವಿಚಾರಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಖರ್ಗೆ ಅವರದ್ದು ವೈಯಕ್ತಿಕಾಭಿಪ್ರಾಯ, ಅವರ ವರ್ಷನ್ ಅವರು ಹೇಳಿದ್ದಾರೆ, ಇವರ ವರ್ಷನ್ ಇವರು ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಭಕ್ತಿ ಇದ್ದವರು ಹೋಗಿಯೇ ಹೋಗ್ತಾರೆ. ಮಂಗಳೂರಿನಿಂದಲೂ ರೈಲು ಹೊರಟಿದ್ದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕುಂಭಮೇಳಕ್ಕೆ ಹೊರಟಿದ್ದಾರೆ. ಜನಸಂದಣಿ ಕಡಿಮೆಯಾಗಲಿ, ಆಮೇಲೆ ನಾನು ಹೋಗಿ ಬರ್ತೀನಿ. ಈಗ ಬಹಳ ರಶ್ ಇದೆ ಎಂದರು. ಮಂಗಳೂರಿನಿಂದ ಹೊರಟವರಲ್ಲಿ 50% ಕಾಂಗ್ರೆಸ್ಸಿನವರೇ ಇದ್ದಾರೆ. ಅದೇನು ಒಂದೇ ಪಕ್ಷಕ್ಕೆ ಸೀಮಿತವಾದ ಆಚರಣೆಯಲ್ಲ. ಯಾರ ಭಕ್ತಿಗೂ ನಾವು ಅಡ್ಡಿಪಡಿಸಲು ಹೋಗಲ್ಲ. ಜನರ ಭಕ್ತಿ, ಪ್ರೀತಿ, ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ ಎಂದು ಹೇಳಿದ್ರು. ಹೋಗೋರು ಯಾರು ನಿಲ್ಲಿಸ್ಲಿಕ್ಕೆ ಆಗೋಲ್ಲ. ಸೊ ಅವರು ವರ್ಷನ್ ಅವ್ರು ಹೇಳಿದ್ದಾರೆ, ಅವ್ರು ಹೋಗೋರು ಮುಕ್ತವಾಗಿದ್ದಾರೆ, ಎಲ್ಲರೂ ಹೋಗ್ತಿದ್ದಾರೆ. ಗೊಂದಲ ಏನಾಗಲ್ಲ, ಗೊಂದಲ ಏನಾಗಲ್ಲ. ಅವ್ರ ಭಕ್ತಿ ಅದು ಗೊಂದಲ ಯಾಕಿದ್ರಲ್ಲಿ, ಅವ್ರ ಭಕ್ತಿ ಇದ್ದಾರೆ, ಹೋಗೇ ಹೋಗ್ತಾರೆ. ಗೊಂದಲ ಏನಿಲ್ಲ, ಅವ್ರು ಹೋಗೋರ್ಗೆ ಯಾರು ಮುಕ್ತವಾಗಿದ್ದಾರಲ್ಲ. ಟ್ರೈನ್ ಇಲ್ಲಿ ಮಂಗಳೂರಿಂದ ಹೊಂಟಿದೆ, ನಮ್ಮ ಕಾಂಗ್ರೆಸ್ನವ್ರು ಹೊಂಟಿದ್ದಾರೆ. ಅದರಲ್ಲಿ ರಶ್ ಕಡಿಮೆ ಆಗಲ್ಲ, ಆಮ್ಯಾಗ ಹೋಗಿ ಬರ್ತೀವಿ. ರಶ್ ಇದೆ ಭಾಳ. ಮಂಗಳೂರಿಂದ ಹೋಗ್ತಾರೆ, ನಮ್ಮವ್ರು 50% ನಮ್ಮವ್ರು ಅದರಲ್ಲಿ ನಮ್ಮ ಪಕ್ಷದವ್ರು ಹೊಂಟಿದ್ದಾರೆ. ಅದಕ್ಕೇನು ಪ್ರಶ್ನೆ ಇಲ್ಲ. ಅದೇನು ಒಂದೇ ಪಕ್ಷಕ್ಕೆ ಸೀಮಿತ, ನಮ್ಮವ್ರು ಅಲ್ಲೆಲ್ಲ ಹೋಗೋಣ ಭಾಳ ತಪ್ಪು. ಎಲ್ಲರೂ ಇದ್ದಾರಲ್ಲಿ, ಎಲ್ಲರೂ ಹೋಗ್ತಾರೆ. ಅವರು ಅದಕ್ಕೆ ಅವ್ರ ಭಕ್ತಿಗೆ ನಾವು ಯಾರು ಅಡ್ಡಿಪಡಿಸ್ಲಿಕ್ಕೆ ಆಗಲ್ಲ. ಅವ್ರ ಭಕ್ತಿ ಅದು, ಅವರು ಪ್ರೀತಿ, ಅವ್ರ ವಿಶ್ವಾಸ, ಅದರಲ್ಲಿ ಬೇರೆಯವ್ರು ಹೇಳಲಿಕ್ಕಾಗಲ್ಲ. ಅದು ಅವರವರ ಇಚ್ಛಾಶಕ್ತಿ ಅದು. ಓಕೆ, ಥ್ಯಾಂಕ್ ಯು. ಶ್ರೀಜಿತ್, V4 ನ್ಯೂಸ್, ಉಡುಪಿ. Volkswagen. Volkswagen Mangalore, Airport Road, Yeyadi, Mangalore. Volkswagen.